ಸೈಕಲ್ ಅಂತ ನಮ್ಮ ಹೈಟ್ ತಕ್ಕ ಬೈಕ್ ಅಂದ್ರೆ ಈಗ ಒಂದು ಯೂನಿವರ್ಸಲ್ ಸೈಜ್, ಅದಕ್ಕೆ ಸೈಜ್ ಹೈಟ್ ಅಂತ ಏನಿಲ್ಲ. ನಮ್ಮ ಸೈಕಲ್ ಅನ್ನು ಹೈಟ್ ಬರುತ್ತೆ, ನೀವು ಹೇಳೋದಕ್ಕೆ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಗ್ರಿಪ್ ಬೇಕಾ ಸೈಕಲ್ ಅಲ್ಲಿ, ತುಂಬಾ ಏನು ಬೈಕ್ ತರ ಏನು ವೈಲ್ಡ್ ಟೈರ್ ಇರೋದಿಲ್ಲ, ತುಂಬಾ ಸ್ವಲ್ಪ ಸಪರ ಇರುತ್ತೆ. ಹಾಗಾಗಿ ಹೆಚ್ಚವರಿಗೆ ಇದು ಬೇಕಾಗುತ್ತೆ, ಏನು ಸೈಜ್ ತಕ್ಕ ಹಾಗೆ ಹೈಟ್ ತಕ್ಕ ಹಾಗೆ ಸೈಜ್ ತಗೋಬೇಕಾಗುತ್ತೆ. ಈಗ ಇಲ್ಲಿ ಯಾವ್ದು ಸೈಜ್ ಬರುತ್ತೆ ಸರ್? ಅದು ಹೇಗೆ, ಟೈರ್ ಸೈಜ್ ಹೇಗೆ? ಹೌದು, ಮೇನ್ ವೀಲ್ ಸೈಜ್ ಮತ್ತೆ ಫ್ರೇಮ್ ಸೈಜ್ ಅಲ್ಲಿ ಬರ್ತದೆ. ಫ್ರೇಮ್ ಅಲ್ಲಿ ಲೋ, ಮೀಡಿಯಂ, ಸ್ಮಾಲ್, ಮೀಡಿಯಂ, ಲಾರ್ಜ್ ಮತ್ತೆ ಎಕ್ಸ್ಟ್ರಾ ಲಾರ್ಜ್. 6 ಫೀಟ್ ಗಿಂತ ಮೇಲೆ ಇದ್ದವರಿಗೆ ಎಕ್ಸ್ಟ್ರಾ ಲಾರ್ಜ್ ಬರ್ತದೆ. ಮತ್ತೆ ನಿಮ್ಗೆ ಸ್ಟಾರ್ಟ್ ಆಗುದು ಸೈಜ್ ಇದೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಸೈಕಲ್ ಅಲ್ಲಿ ಇರುವಂತ ಸೈಜ್. ಚಿಕ್ಕ ಮಕ್ಕಳಿಗೆ ಇದು 12 ಸೈಜ್ ಇಂದ ಸ್ಟಾರ್ಟ್ ಆಗ್ತದೆ. 12 ಸೈಜ್ ಅಂದ್ರೆ ನಿಮ್ಗೆ ಅರೌಂಡ್ 2.5 years to up to 5 years ತನಕ ಬಿಡ್ಬೋದು. ಮತ್ತೆ ಇದು 14, 3 to 5 years. ಇದೆಲ್ಲ 14 ಸೈಜ್ ಅಂಡರ್ ಬರ್ತದೆ ಇದು ಸೈಕಲ್ ಎಲ್ಲ. ಮತ್ತೆ ಇದು 16 ಸೈಜ್ ಬರ್ತದೆ. ಇದೆಲ್ಲ ನಿಮ್ಗೆ 4 years ಇಂದ ಅಪ್ ಟು 7-8 years ತನಕ ಬಿಡ್ಬೋದು. ಟೈರ್ ಸೈಜ್, ವೀಲ್ ಸೈಜ್. ವೀಲ್ ಸೈಜ್ ಒಟ್ಟಿಗೆ ನಿಮ್ಗೆ ಇದು ಫ್ರೇಮ್ ಲೆಂತ್ ಎಲ್ಲ ಚಿಕ್ಕ ಮಕ್ಕಳದು ಇದು ಸಹ ಉಂಟಲ್ವಾ? ಹೌದು, ಇದೆಲ್ಲ ನಿಮ್ಗೆ ಸ್ವಲ್ಪ ನಮ್ದು ಟಾಡ್ಲರ್, ಇವನ್ ವಾಕರ್ ಇದೆ. ಇದು 7-8 ತಿಂಗಳ ಮಕ್ಕಳಿಗೆಲ್ಲ ನಡಿಲಿಕ್ಕೆ ಕಳಿಸ್ಲಿಕ್ಕೆ. ಫ್ಯಾಮಿಲಿ ಬಂದ್ರೆ ಹೌದು, ನಮ್ದು 6 ತಿಂಗಳ ಮಗುವಿಂದ ಹಿಡಿದು ನಮ್ಗೆ 80 ವರ್ಷ ಪ್ರಾಯದವರದ್ದು ಪ್ರಾಡಕ್ಟ್ ಉಂಟು. ಇದೆಲ್ಲ ಈಗ ರೀಸೆಂಟ್ ಆಗಿ ಬಂದಂತ ಬ್ಯಾಟ್ರಿ ಆಪರೇಟೆಡ್ ರಿಮೋಟ್ ಕಾರ್ ಅದೆಲ್ಲ. ಮತ್ತೆ ಇದು ಸಣ್ಣ ಬೇಬಿ ಸ್ಟ್ರಾಲರ್ಸ್. ಟ್ರಾಲಿ. ಹೌದು, ಸ್ಟ್ರಾಲರ್ ಅಂತ. ಸ್ಕೇಟಿಂಗ್ ಆ ಟೈಪ್ ಏನಾದ್ರು ಉಂಟಾ? ಸ್ಕೇಟಿಂಗ್ ಅಂದ್ರೆ ನಮ್ಮ ಹತ್ರ ಈ ಟೈಪ್ ಸ್ಕೂಟರ್ ಹೇಳ್ತಾರೆ ಅದಕ್ಕೆ, ಆ ಟೈಪ್ ಬರ್ತದೆ. ಬೇರೆ ಸರ್ವಿಸ್ ಎಲ್ಲ ನಿಮ್ದು ಇಲ್ಲಿ? ಹೌದು, ಸರ್ವಿಸ್ ಇದು ನಮ್ದು ಸರ್ವಿಸ್ ಸೆಕ್ಷನ್. ಇಲ್ಲಿ ಸರ್ವಿಸ್ ಎಲ್ಲ ಇಲ್ಲಿ ಸರ್ವಿಸ್ ಅಸೆಂಬ್ಲಿ ಎಲ್ಲ. ನೋಡಿ, ಆಕ್ಚುಲಿ ನಾನು ಕ್ವಶನ್ ಕೇಳಿದೆ. ಇಲ್ಲಿ ಒಂದು ನಾನ್ ಗೇರ್ ಸೈಕಲ್ ನ ಈಗ ಗೇರಿ ಕನ್ವರ್ಟ್ ಮಾಡ್ತಾ ಇದ್ದಾರೆ, ಕೆಲಸ ನಡೀತಾ ಉಂಟಿದ್ರದ್ದು ಇನ್ನು. ಇದು ಯಾವ್ದು ಫ್ರೇಮ್ ಸರ್? ಇದು ಯಾವ ಬ್ರ್ಯಾಂಡ್ ಸೈಕಲ್ ಇದೆ ಆಕ್ಚುಲಿ? ಇದು ಹರ್ಕ್ಯುಲಸ್ ಡೈನಮೈಟ್ ಅಂತ ಹೇಳಿ. ಓಕೆ, ಇದು ನಾನ್ ಗೇರ್. ಇದನ್ನೀಗ ಗೇರ್ ಓಲ್ಡ್ ಸೈಕಲ್. ಈಗ ಅವರಿಗೆ ಅದನ್ನ ನಾನು ಹೇಳಿದೆ, ಕೆಲವರಿಗೆ ಸೈಕಲ್ ಬಿಟ್ಟ ಮೇಲೆ ಗೇರ್ ಬೇಕಂತ ಹೇಳಿ ಅನ್ಸುತ್ತೆ. ಹಾಗೆ ಬಜೆಟ್ ಇರೋದಿಲ್ಲ, ಮಕ್ಕಳಿಗೆ ಗೇರ್ ಬೇಕಂತಿದ್ರೆ ಆಗ ಆ ಟೈಮಲ್ಲಿ ಲಾಸ್ಟ್ ಆಪ್ಷನ್ ಇದು ಅಂದ್ರೆ ಗೇರಿಗೆ ಕನ್ವರ್ಟ್ ಮಾಡ್ಲಿಕ್ಕೆ. ಈಗ ಸೈಕಲ್ ಅಂದ್ರೆ ಈಗ ಸೈಕ್ಲಿಂಗ್ ಕಿಂತ ಸೈಕ್ಲಿಂಗ್ ಗೇರ್ಸ್ ಮತ್ತೆ ಸೈಕ್ಲಿಂಗ್ ಆಕ್ಸಸರೀಸ್ ಸ್ವಲ್ಪ ಜಾಸ್ತಿ ಡಿಮಾಂಡ್ ಮಾಡ್ತಾರೆ ಈಗ ಮಕ್ಕಳು. ಮತ್ತೆ ಈಗ ಸ್ವಲ್ಪ ಸೇಫ್ಟಿ ಸರ್, ಅಂದ್ರೆ ನಿಮ್ಗೆ ರೋಡಲ್ಲಿ ಹೋಗುವಾಗ, ಹೈವೇಲಿ ಹೋಗುವಾಗ ಸ್ವಲ್ಪ ನಿಮ್ಗೆ ಲೈಟ್, ಈಗ ಸ್ಟ್ರೀಟ್ ಲೈಟ್ ಇದ್ರೆ ಪರವಾಗಿಲ್ಲ, ಸ್ಟ್ರೀಟ್ ಲೈಟ್ ಇಲ್ಲದಿದ್ರೆ ನಿಮ್ಗೆ ಸ್ವಲ್ಪ ಅಂದ್ರೆ ವೆಹಿಕಲ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ರಿಫ್ಲೆಕ್ಟರ್ ಇಲ್ಲದೆ ನಿಮ್ಗೆ ಸೇಫ್ಟಿ ಲೈಟ್ಸ್, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಈಗ ಹೆಲ್ಮೆಟ್ಸ್. ಮಕ್ಕಳಿಗೆ ಹೆಲ್ಮೆಟ್ಸ್ ಮತ್ತೆ ದೊಡ್ಡವರಿಗೆ ಹೆಲ್ಮೆಟ್ಸ್. ಹಾಗೆ ಸ್ವಲ್ಪ ನಿಮ್ಗೆ ಇಂಪ್ಯಾಕ್ಟ್ ಬಿದ್ದರೆ ಒಂದು ತಲೆಗೆ ಒಂದು ಜಾಸ್ತಿ ಇಂಪ್ಯಾಕ್ಟ್ ಆಗದಾಗೆ ಪ್ರೊಟೆಕ್ಟ್ ಮಾಡ್ತಾರೆ. ಮತ್ತೆ ಇದೆಲ್ಲ ನಿಮ್ಗೆ ಬೈಸಿಕಲ್ ಟೂಲ್ ಕಿಟ್, ಇದು ಪಂಚರ್ ಕಿಟ್. ನೀವು ಅಂದ್ರೆ ಲಾಂಗ್ ಹೋಗುವಾಗೆಲ್ಲ ಟ್ಯೂಬ್ ನಿಮ್ಗೆ ಅದರಲ್ಲಿ ಟೂಲ್ ಕಿಟ್ ಅಂತ ಹೇಳಿ ಬರ್ತದೆ. ಇದು ಹೇಗೆ ಅಂತ ಹೇಳಿದ್ರೆ ನಿಮ್ಗೆ ಇದ್ರ ಒಳಗೆ ಹೀಗೆ ಒಂದು ಪಂಪ್, ಒಂದು ಟೈರ್ ಲಿವರ್, ಚಿಕ್ಕ ಪಂಪ್, ಒಂದು ಟೈರ್ ಲಿವರ್, ಒಂದು ಪಂಚರ್ ಮಾಡೋದು ಸೊಲ್ಯೂಷನ್ ಸ್ಟಿಕ್ಕರ್, ಮತ್ತೆ ಒಂದು ಮಿನಿ ಟೂಲ್ ಕಿಟ್, ಮತ್ತೆ ಟೈರ್ ಲಿವರ್, ಸ್ಪಾನರ್ ಎಲ್ಲ ಬರ್ತದೆ. ಇದು ಲಾಂಗ್ ಹೋಗುವಾಗ ಈಗ ಜಾಸ್ತಿ 90% ಸೈಕ್ಲಿಸ್ಟ್ ಅವರಿಗೆಲ್ಲ ಈಗ ಅವರೇ ಮೇಂಟೈನ್ ಮಾಡುದು. ಅಂದ್ರೆ ಈಗ ಕ್ಲಬ್ ಅಲ್ಲೆಲ್ಲ ಕೆಲವು ಸೈಕ್ಲಿಸ್ಟ್ ಎಲ್ಲ ಇದ್ದಾರೆ, ಈಗ ಅವರ ಸೈಕಲ್ ಅವರೇ ಮೇಂಟೈನ್ ಮಾಡುದು. ಸರ್ವಿಸ್ ಬರೋದಿಲ್ಲ, ಸರ್ವಿಸ್ ಬರೋದು ಕಮ್ಮಿ. ಮೇಜರ್ ಪ್ರಾಬ್ಲಮ್ ಇದ್ರೆ ಮಾತ್ರ. ಈಗ ಪಂಚರ್ ಎಲ್ಲ ಆದ್ರೆಲ್ಲ ಈಗ ಆಕ್ಚುಲಿ ನಿಮ್ಗೆ ಸೈಕಲ್ ಪಂಚರ್ ಮಾಡ್ಲಿಕ್ಕೆ ಎಲ್ರಿಗೂ ಗೊತ್ತಿರ್ಬೇಕು. ಯಾಕಂದ್ರೆ ಈಗ ಮಧ್ಯದಾರಿಯಲ್ಲಿ ನಿಮ್ಗೆ ಅಂದ್ರೆ ಎಂತ ಸಿಕ್ಕುದಿಲ್ಲ, ಅಂದ್ರೆ ಆ ಟೈಮಲ್ಲೆಲ್ಲ ಅವರೇ ಪಂಚರ್ ಮಾಡ್ತಾರೆ. ಪಂಚರ್ ನಿಮ್ಗೆ ಒಂದು 10 ನಿಮಿಷ ಒಳಗೆ ಪಂಚರ್ ಮಾಡ್ಬೋದು. ಅದು ಇನ್ನೊಂದು ವಿಷಯ ಏನಂತಂದ್ರೆ ಈಗ ಮೊದಲ ತರ ಅಲ್ಲಿ ಸೈಕಲ್ ಶಾಪ್ಸ್ ಇಲ್ಲ. ಶಾಪ್ ಎಲ್ಲ ಎಲ್ಲೋ ಒಂದು ಸ್ವಲ್ಪ ದೊಡ್ಡ ಸಿಟಿಯಲ್ಲಿ ಇದ್ರೆ ಒಂದು ಇರಬಹುದು. ಮತ್ತೆ ಜಾಸ್ತಿ ಸಣ್ಣ ರಿಪೇರ್ ಶಾಪ್ ಅವರಿಗೆಲ್ಲ ಗೇರ್ ಎಲ್ಲ ಮಾಡ್ಲಿಕ್ಕೆ ಗೊತ್ತಿರೋದಿಲ್ಲ. ಹಾಗೆ ನಮ್ದು 2 ವೀಲರ್ ಹಾಗೆ ನಿಮ್ಗೆ ಅಂತ ಕಂಪ್ಲೀಟ್ ಸರ್ವಿಸ್ ಮತ್ತೆ ಟೂಲ್ಸ್ ಎಲ್ಲ ಇರುದಿಲ್ಲ ಅವರ ಹತ್ರ. ಮೇನ್ ಟೂಲ್ಸ್ ಇದು ಪ್ರಾಬ್ಲಮ್ ಆಗುತ್ತೆ. ಇದ್ದಾರೆ ಕೆಲವು ಸೈಕಲ್ ಶಾಪ್ ಮಾಡ್ತಾರೆ, ಕೆಲವು ಸೈಕಲ್ ಸರ್ವಿಸ್ ಅಂತ ಫೋಕಸ್ ಮಾಡಿ ಅಂತದ್ದು ವರ್ಕ್ಶಾಪ್ ಸಹ ಇದೆ. ಅದೇ ನಮ್ದು ಈ ಬೆಲ್ಟ್ ಅಲ್ಲಿ ಕಮ್ಮಿ. ಚೆನ್ನೈ ಸೈಡ್ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿ, ಅಲ್ಲೆಲ್ಲ ಉಂಟು. ಸ್ವಲ್ಪ ಅಲ್ಲಿ ಸೈಕಲ್ ಕ್ರೇಜ್ ಜಾಸ್ತಿ ಉಂಟು.
ಹಾಗಾಗಿ ನಮ್ಮ ಇಲ್ಲಿನ ಸೈಕಲ್ಗೆ ಕ್ರೇಜ್ ಇಲ್ಲ, ತುಂಬಾ ಹೋಗಿಲ್ಲ. ಇಲ್ಲ ಅಲ್ಲಿ ಸ್ವಲ್ಪ ಕೆಲವು ಅಂದ್ರೆ ಹೊರಗಿನ ದೇಶದಿಂದ ಬಂದು ಅಲ್ಲಿ ಒಂದು ಸರ್ವಿಸ್ ಮಾಡಿ ಹೋಗುದು ಸಹ ಟ್ರೆಂಡ್ ಉಂಟು. ಕೆಲವೆಲ್ಲ ಗ್ರೂಪ್ ಉಂಟು ಅಲ್ಲಿ, ಅಂದ್ರೆ ಅಷ್ಟು ಪ್ರೊಫೆಷನಲ್ ರೀತಿಯಲ್ಲಿ ಇದು ಮಾಡ್ತಾರೆ. ಮತ್ತೆ ಅದೇ ಮತ್ತೆ ಎಲ್ಲ ನಮ್ದು ಇದೆ ಸೀಟ್ ಕವರ್. ಮತ್ತೆ ಇದು ಈಗ ಅಂದ್ರೆ ಕೆಲವು ನಮ್ದು BRM ಇವೆಂಟ್ಸ್ ಅಂತ ಹೇಳಿ ಆಗ್ತದೆ ಸೈಕ್ಲಿಂಗ್ ಅಲ್ಲಿ, ಅದ್ರಲ್ಲಿ ಇಂಥದ್ದು ಜಾಕೆಟ್, ಇದು ರಿಫ್ಲೆಕ್ಟಿವ್ ಜಾಕೆಟ್, ಇದೆಲ್ಲ ಈಗ ಸ್ವಲ್ಪ ಮ್ಯಾಂಡೇಟರಿ ಮಾಡಿದ್ದಾರೆ BRM ಇವೆಂಟ್ಸ್ ಗೆ. ಸೊ ನೈಟ್ ಎಲ್ಲ ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ. ಮತ್ತೆ ಲೈಟ್ಸ್, ಅಂದ್ರೆ ನೈಟ್ ಸೈಕ್ಲಿಂಗ್ ಮಾಡುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೌದು, ಒಂದು ಬ್ಯಾಕ್ ಗ್ರೌಂಡ್ ಒಂದು ರೆಡ್ ಲೈಟ್ ಬರ್ತಾ ಇರುತ್ತೆ. ಹೌದು ಬ್ಲಿಂಕಿಂಗ್ ಲೈಟ್ ಅಂತಾರೆ. ಹೌದು, ರೇರ್ ಲೈಟ್, ಬ್ಲಿಂಕಿಂಗ್ ಲೈಟ್. ಮತ್ತೆ ಹೆಡ್ ಲೈಟ್ ಅಲ್ಲಿ ನಿಮ್ಗೆ ಇದು ಯಾವುದು ನಿಮ್ಗೆ ಹೈ ಲುಮೆನ್ಸ್ ಪ್ರಕಾರ ಇದು 150 200 ಲುಮೆನ್ಸ್ ಅಪ್ ಟು 400 ಲುಮೆನ್ಸ್ ತನಕ. ಏನ್ ಪ್ರೈಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ಸ್ಟಾರ್ಟಿಂಗ್ ಫ್ರಮ್ 300 rupees. ಬ್ಯಾಟ್ರಿ ಹೈ ನಿಮ್ಗೆ 20,000 25,000 ತನಕ ಲೈಟ್ಸ್. ಹೌದು, ಲೈಟ್ಸ್ ಅದಕ್ಕಿಂತ ಜಾಸ್ತಿ ಸಹ ಉಂಟು. ಹೌದು, ಅಂದ್ರೆ ಅದಕ್ಕಿಂತ ಜಾಸ್ತಿ ಅಂದ್ರೆ ಮತ್ತೆ ಅಗೇನ್ಸ್ಟ್ ಆರ್ಡರ್, ಅಂದ್ರೆ ಅದು ಮತ್ತೆ ಜಾಸ್ತಿ ಸ್ಟಾಕ್ ಮಾಡ್ಲಿಕ್ಕೆ ಆಗುದಿಲ್ಲ ಬೇಗ. ಹೌದು, ಮತ್ತೆ ಯೂಸ್ ಅಂದ್ರೆ ಬ್ಯಾಟ್ರಿ ಸಹ ಅದು ಲೈಫ್ ಕಮ್ಮಿ ಆಗ್ತದೆ ನೀವು ಅದು ಯೂಸ್ ಮಾಡೋದಿಲ್ಲ ಹಾಗೆಲ್ಲ. ಹಾಗೆ ಸೈಕಲ್ ಪಂಪ್ಸ್ ಇದೆ ಅಲ್ವಾ? ಸೈಕಲ್ ಪಂಪ್, ಸಿಪ್ಪರ್ ಬಾಟಲ್ಸ್, ರೈಡಿಂಗ್ ಗ್ಲಾಸಸ್. ಮತ್ತೆ ಇದು ವೆರಿ ಇಂಪಾರ್ಟೆಂಟ್. ಇದು ಅಂದ್ರೆ ಆಕ್ಚುಲಿ ನಮ್ದು ಸೈಕಲ್ ಸೆಲ್ಫ್ ಮೇಂಟೈನಿಂಗ್ ಮಾಡುವಾಗೆಲ್ಲ ಯೂಸ್ ಆಗುವಂತದ್ದು ಲೂಬ್ರಿಕೆಂಟ್ಸ್, ಮತ್ತೆ ಕ್ಲೀನರ್, ಮತ್ತೆ ಸಸ್ಪೆನ್ಷನ್ ಸ್ಪ್ರೇ, ರಿಮ್ ಪ್ರೊಟೆಕ್ಷನ್, ಫ್ರೇಮ್ ಪ್ರೊಟೆಕ್ಷನ್, ಮತ್ತೆ ಆಂಟಿ ರಸ್ಟ್ ಅಂತದೆಲ್ಲ. ಹೌದು. ಇನ್ನೊಂದು ಮತ್ತೆ ಇದು ಬರುತ್ತಲ್ಲ, ಗೇರ್ ಪ್ರೊಟೆಕ್ಟರ್ ಸಹ ಬರುತ್ತೆ. ಗೇರ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಒಂದು ರೋಡ್ ಬರುತ್ತಲ್ಲ, ಡಿರೇಲರ್ ಗಾರ್ಡ್. ಹೌದು, ಡಿರೇಲರ್ ಗಾರ್ಡ್ ಅದು ಸಹ ಉಂಟು. ಇದು ನಮ್ಮ ವಾಟರ್ ಬಾಟಲ್ ಹೋಲ್ಡರ್. ಹೌದು, ಅದ್ರಲ್ಲಿ ಸಹ ಸುಮಾರು ವೆರೈಟಿ ಉಂಟು. ಪ್ಲಾಸ್ಟಿಕ್ ಇದು. ಹೌದು, ಇದರಲ್ಲಿ ಸಹ ಪ್ಲಾಸ್ಟಿಕ್ ಅಲ್ಲಿ ಸಹ ನಿಮ್ಗೆ ಬೇರೆ ಬೇರೆ ಉಂಟು. ಇದು ಎಲ್ಲ ಇದು ಸಹ ಎಲ್ಲ. ಇದು ಅಂದ್ರೆ ಸ್ವಲ್ಪ ಹೇಗೆ ಅಂತ ಹೇಳಿದ್ರೆ, ನೀವು ಇದು ಫ್ರೇಮಿಗೆ ಫಿಟ್ ಮಾಡುವಾಗ ನಿಮ್ಗೆ ಬಾಟಲ್ ತೆಗೆಯುವಾಗ ಸ್ಲ್ಯಾಂಟ್ ಆಗಿ ಹೊರಗೆ ಬರ್ತದೆ, ಇಲ್ಲಾದ್ರೆ ನಿಮ್ಗೆ ಹಾಗೆ ಇದು ಸ್ವಲ್ಪ ರೊಟೇಟ್ ಆಗ್ತದೆ ನಿಮ್ಗೆ. ಹಾಗೆ ಅಂತದೆಲ್ಲ ಸ್ವಲ್ಪ ರೇಂಜ್ ಬಾಟ್ಲ್ ಹೋಲ್ಡರ್. ತುಂಬಾ ಖುಷಿ ಈ ಬೆಲ್. ಹೌದು, ಮೊದ್ಲಿದ್ದು ಬೆಲ್ ಈಗ ಬೆಲ್ ಎಷ್ಟು ಡಿಫರೆನ್ಸ್. ಹೌದು. ಈಗ ಕಂಪಾಸ್ ಬೆಲ್ ಅಂತದೆಲ್ಲ ಜಾಸ್ತಿ ಬಂದಿದೆ. ಇದು ಟೂಲ್ ಕಿಟ್, ಇದೆಲ್ಲ ಮಿನಿ ಟೂಲ್ ಕಿಟ್. ಇದರಿಂದ ಸ್ವಲ್ಪ ಟ್ರಾವೆಲ್ ಮಾಡುವಾಗೆಲ್ಲ ಕಂಪ್ಲೀಟ್ ಟೂಲ್ಸ್, ಆಲ್ ಇನ್ ಒನ್ ಟೂಲ್ಸ್. ಅದು ಹೆಲ್ಮೆಟ್ ಎಲ್ಲ ಯಾವ ರೇಂಜ್ ಸ್ಟಾರ್ಟ್ ಇದೆ ಸರ್? ಹೆಲ್ಮೆಟ್, ಕಿಡ್ ಹೆಲ್ಮೆಟ್ ಸ್ಟಾರ್ಟ್ಸ್ ಫ್ರಮ್ 300 rupees. ಮತ್ತೆ ಅಡಲ್ಟ್ ಹೆಲ್ಮೆಟ್ಸ್ ಸ್ಟಾರ್ಟ್ ಫ್ರಮ್ 1200. ಅಂದ್ರೆ ಅದಕ್ಕಿಂತ ಕಮ್ಮಿದು ಬರ್ತದೆ, ಬಟ್ ಅದು ಕ್ವಾಲಿಟಿ ಎಲ್ಲ ಅಷ್ಟು ಒಳ್ಳೆ ಬರುದಿಲ್ಲ. 500 600 ಸಿಗ್ತದೆ. ಅದು ನಿಮ್ಗೆ ಅದು ಅಷ್ಟು ಪ್ಲೇನ್ ಥರ್ಮೋಕಾಲ್ ಮೆಟೀರಿಯಲ್ ಅಲ್ಲಿ ಬರ್ತದೆ. ಇದೆಲ್ಲ ನಿಮ್ಗೆ ಇನ್ಮೋಲ್ಡ್ ಹೆಲ್ಮೆಟ್ಸ್, ಸೊ ಎಲ್ಲ ಸರ್ಟಿಫೈಡ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ವಿಷಯಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ಏನು ಬಿಸಿ ಇದೆ ಅನ್ಕೊಳ್ತೀನಿ ನಾನು, ಬಟ್ ಸಡನ್ ಆಗಿ ನಾನು ಬಂದೆ, ಹಾಗೆ ತುಂಬಾ ನಿಮ್ಗೆ ತೊಂದರೆ ಆಯ್ತು. ಹಾಗೆ ತುಂಬಾ ಅಸೆಸ್ ಬಗ್ಗೆ ಹೇಳಿದ್ವಿ, ಎಲ್ಲ ಸೈಕಲ್ ಬಗ್ಗೆ ಹೇಳಿದ್ವಿ. ನೋಡೋಣ ಮುಂದೆ ಯಾರಾದ್ರೂ ಡಿಮ್ಯಾಂಡ್ ಮಾಡಿದ್ರೆ ಯಾವ್ದಾದ್ರು ಸೈಕಲ್ ಬಗ್ಗೆ ನಾನು ಖಂಡಿತ ಪುನಃ ಬರ್ತೀನಿ ತೋರಿಸುವಾಗ. ಬಟ್ ನನ್ನ ಇವತ್ತಿನ ಉದ್ದೇಶ ಏನಿತ್ತು ಅಂತಂದ್ರೆ, ಈ ಮಂಗಳೂರು ಕಂಪನಿ ಅನ್ನೋದು ತುಂಬಾ ಹಳೇದು, ಅದನ್ನ ನಾನು ತೋರಿಸ್ಬೇಕಾಗಿತ್ತು. ನಮ್ಮ ಊರು ಬೇರೆ, ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದು. ಹಾಗೆ ನೋಡೋಣ, ನನ್ಗೆ ಸಹ ನೀವು ಸೈಕಲ್ ತೋರಿಸೋ ನಂಗೆ ಆಸೆ ಆಗಿದೆ, ನಾನು ಸಹ ಒಂದು ಸೈಕಲ್ ತಗೊಳ್ತೀನಿ. ಹಾಗೆ ಇನ್ನೊಂದು ಸರ್, EMI ಆಪ್ಷನ್ ಇದೆಯಾ? ಉಂಟು, ನಮ್ದು EMI ಬಜಾಜ್ ಫೈನಾನ್ಸ್ ಉಂಟು. ಓಕೆ. ಮತ್ತೆ ಇದು ಇನ್ನು ಬೇರೆಯವರೊಟ್ಟಿಗೆ ಆಗ್ತಾ ಉಂಟು EMI. ಹಾಗೆ ಬಜಾಜ್ ಫೈನಾನ್ಸ್ ಒಂದು ಮುಂಚೆನೇ ಉಂಟು, ಬಜಾಜ್ ಫೈನಾನ್ಸ್ EMI ಆಪ್ಷನ್. ಜಾಸ್ತಿ ಪ್ರೀಮಿಯಂ ಮಾಡೆಲ್ಸ್ ಎಲ್ಲ ಜಾಸ್ತಿ EMI ಪ್ರಿಫರ್ ಮಾಡ್ತಾರೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಇದೆಲ್ಲ ಸ್ವೈಪಿಂಗ್ ಎಲ್ಲ. ಹೌದು, ಅದು ಈಗ ತುಂಬಾ ಎಲ್ಲ ಕೇಳೋದು EMI. ಈಗ ಸೈಕಲ್ ಅನ್ನೋದು ಸಹ ಒಂದು 25 ನಾರ್ಮಲ್ ಸೈಕಲ್ ಅಂದ್ರೆ ಒಂದು 20,000 ಆಗುತ್ತೆ, ಚೆನ್ನಾಗಿರೋದು ಬೇಕು ಅಂತ. ಹಾಗೆ ಒಂದು EMI ಬೇಕೇ ಆಗುತ್ತೆ. EMI ಅಬೌಟ್ 10,000 ಸ್ಟಾರ್ಟ್ ಆಗಿದೆ ಈಗ EMI ಅಲ್ಲಿ ಹೋಗ್ಲಿಕ್ಕೆ. ಅನುಕೂಲ ಆಗ್ತದೆ ಅವರಿಗೆ ಪೇಮೆಂಟ್ ಮಾಡ್ಲಿಕ್ಕೆ, ಅದು ಬಜೆಟ್ ಅಲ್ಲೇ ಆಗ್ತದೆ. ಸೊ ಅದು ಸಹ ಇಂಪಾರ್ಟೆಂಟ್ ಸರ್. ಹಾಗೇನೆ ಈಗ ವಿಡಿಯೋ ನೋಡಿ ಯಾರಿಗಾದ್ರು ಸೈಕಲ್ ಬೇಕು ಅಂತಂದ್ರೆ ನಿಮ್ಮ ಸ್ಟೋರಿಗೆ ವಿಸಿಟ್ ಕೊಟ್ಟರೆ ಏನೋ ಡಿಸ್ಕೌಂಟ್ ಕೊಡ್ತೀರಾ? ನಮ್ಮ ಚಾನಲ್ ನಿಮ್ಮ ಒಂದು ಸ್ಪೆಷಲ್ ಡಿಸ್ಕೌಂಟ್ ಮಾಡ್ತೇವೆ. ಅದು ಅವರು ಸ್ಟೋರಿಗೆ ಬಂದು ಅವರಿಗೆ ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಸರ್ಪ್ರೈಸ್ ಗಿಫ್ಟ್ ನಾವು ಇಡುವ. ಓಕೆ, ಹೌದು, ಸರ್ಪ್ರೈಸ್ ಗಿಫ್ಟ್ ಮಾಡಿ. ಯಾರು ಬೇಕಂದ್ರೆ ನಮ್ಮ ಚಾನಲ್ ಹೆಸರನ್ನೇ ಹೇಳಿ. ಸಾರಿ ಇರ್ತಾರೆ, ಇಲ್ಲಂದ್ರೆ ಅವರ ಮಿಸಸ್ ಮೇಡಮ್ ಅವರು ಇರ್ತಾರೆ, ಅವ್ರಿಗೆ ಹೇಳಿದ್ರೆ
ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರಂತೆ. ಬಂದು ಇಲ್ಲಿಗೆ ಪರ್ಚೇಸ್ ಮಾಡಿ. ಇನ್ನೇನಾದ್ರೂ ನಿಮ್ಗೆ ಹೆಚ್ಚಿನ ವಿಷಯಗಳು ಬೇಕಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮ್ಗೆ ಅದ್ರ ಬಗ್ಗೆ ರಿಪ್ಲೈ ಮಾಡ್ತೀನಿ. ಇಲ್ಲಾಂತಂದ್ರೆ ನಾನು ಈ ಶೋರೂಮ್ನ ಒಂದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ಹಾಗೆ ಅಡ್ರೆಸ್, ಗೂಗಲ್ ಮ್ಯಾಪ್ ಲಿಂಕ್ ಎಲ್ಲದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಡಿಸ್ಪ್ಲೇ ಸಹ ನಂಬರ್ ಬರ್ತಾ ಇರತ್ತೆ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ ಸರ್, ತುಂಬಾ ವಿಷಯ ಕೊಟ್ರಿ, ತುಂಬಾ ಧನ್ಯವಾದಗಳು. ಒಳ್ಳೇದಾಗ್ಲಿ, ಇನ್ನೂ ಸಹ ಬೆಳೀರಿ. ಥ್ಯಾಂಕ್ ಯು, ಬಾಯ್.